ವಿಮಾನ ನಿಲ್ದಾಣದಲ್ಲಿ ಒಬ್ಬ ಸಂಸದರಲ್ಲದಿದ್ದವರಿಗೆ ಅಥವಾ ರಾಜ್ಯದ ಮಂತ್ರಿ ಅಲ್ಲದಿದ್ದವರಿಗೆ ಅಥವಾ ಶಾಸಕರು ಸಂಸದರು ಅಲ್ಲದೇ ಇರುವಂಥವರಿಗೆ ಅಥವಾ ಇನ್ಯಾವುದೋ ಗಣ್ಯರ ಪಟ್ಟಿಯಲ್ಲಿ ಇಲ್ಲದಿದ್ದವರಿಗೆ ಸಿನಿಮಾ ನಟರು ಅನ್ನೋ ಕಾರಣಕ್ಕೆ ಅವ್ರನ್ನ ನಮ್ಮನ್ನು ಸಹಿತ ನನ್ನ ದೃಷ್ಟಿಯಲ್ಲಿ ಎಂಪಿಗಳನ್ನು ಕೂಡ ಚೆಕ್ ಮಾಡಿ ಬಿಡಬೇಕಂತ ನನ್ನ ದೃಷ್ಟಿಯಲ್ಲಿ ಮನಸ್ಸೊಳಗಿರೋದು. ಯಾರೇ ಗಣ್ಯರಾದರೂ ಕೂಡ ಅವ್ರನ್ನ ಕನಿಷ್ಠ ಪರೀಕ್ಷೆಗೂ ಒಳಪಡದೆ ವಿಮಾನದೊಳಗೆ ಕಳಿಸುವಂಥ ಸಂಪ್ರದಾಯಗಳಿದ್ದರೆ ಮತ್ತು ಈ ಪ್ರೋಟೋಕಾಲ್ನ ಬಳಸ್ಕೊಂಡು ಕಳ್ಳ ಸಾಗಾಣಿಕೆ ಮಾಡ್ತಾರೆ ಅಂತ ಅನ್ನುವಂಥ ಮಟ್ಟಕ್ಕೆ ಬಂದರೆ ಪೊಲೀಸ್ ವ್ಯವಸ್ಥೆ, ರಾಜ್ಯದಲ್ಲಿರುವಂಥ ಪೊಲೀಸ್ ವ್ಯವಸ್ಥೆಗಳು ಏನಾಗಿದೆ ಅನ್ನೋದು ನಮ್ಮ ಮುಂದಿರುವಂಥ ಚರ್ಚೆ. ಕೇಂದ್ರ ಸರ್ಕಾರದ ಇಡಿ ಅವರು ಪ್ರವೇಶ ಮಾಡುವವರೆಗೂ ಅಥವಾ ಅಲ್ಲಿನ ಒಂದು ಸೂಚನೆ ಬರುವವರೆಗೂ ಕೂಡ ರಾಜ್ಯ ಸರ್ಕಾರ ಇಂಥ ಭದ್ರತೆಗಳ ಲೋಪವನ್ನು ಮಾಡುವುದು ಮುಂದೆ ಬಹಳ ದೊಡ್ಡ ಅನಾಹುತಕ್ಕೂ ಕಾರಣ ಆಗ್ಬೋದು ಮತ್ತು ಇದೊಂದು ವ್ಯವಸ್ಥಿತವಾದ ಜಾಲ ಅನಿಸುತ್ತೆ. ಆ ಕಾರಣಕ್ಕೆ CBI ತನಿಖೆ ಮಾಡಬೇಕು ಅಂತ ನಾವು ಆಗ್ರಹ ಮಾಡ್ತೇವೆ.